ಪಡುಪಣಂಬೂರು ಗ್ರಾಮದ ಪಡುತೋಟ ಎಂಬಲ್ಲಿ ವಾಸವಾಗಿರುವ ಬಡ ಕುಟುಂಬಕ್ಕೆ ಮಾರಕ ರೋಗ ಬರ ಸಿಡಿಲಿನಂತೆ ಒಕ್ಕರಿಸಿದ ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದಾರೆ ಈ ಬಡ ಕುಟುಂಬ. ತಾಯಿ ಮತ್ತು ಮಗ ಕೂಡ ಮಾರಕ ಕಾಯಿಲೆಯಿಂದ ಬಳಲುತ್ತಿದ್ದು ಈ ಕುಟುಂಬಕ್ಕೆ ಬೇಕಾಗಿದೆ ದಾನಿಗಳ ಸಹಾಯ. ಕಷ್ಟಗಳು ಕೆಲವರನ್ನ ಹುಡುಕಿಕೊಂಡು ಬರ್ತಿದೆ. ಅದರಲ್ಲೂ ಕಡು ಬಡವರಲ್ಲಿ ಕಂಡುಬರುವ ಕಷ್ಟಗಳಿಗೆ ಸ್ಪಂದಿಸುವವರ ಅಗತ್ಯತೆ ಇದೆ. ಇವರ ಹೆಸರು ಮಲ್ಲಿಕಾ ದೇವಾಡಿಗ. ಪಡುಪಣಂಬೂರು ಗ್ರಾಮದ ಪಡುತೋಟ ಎಂಬಲ್ಲಿ ವಾಸವಾಗಿದ್ದಾರೆ. ಇವರಿಗೆ 35 ವರ್ಷ. ಕಳೆದ 5 ವರ್ಷದ ಹಿಂದೆಯೇ ಬ್ರೆಸ್ಟ್ ಕ್ಯಾನ್ಸರ್ಗೆ ತುತ್ತಾಗಿದ್ದು ಈಗಾಗಲೇ 4 ರಿಂದ 5 ಲಕ್ಷದಷ್ಟು ಖರ್ಚಾಗಿದೆ. ಮಲ್ಲಿಕಾ ದೇವಾಡಿಗ ಅವರು ಕಡು ಬಡವರಾಗಿದ್ದು ಈ ಮಾರಕ ಕಾಯಿಲೆ ಒಕ್ಕರಿಸಿದ್ದರಿಂದ ಜೀವನ ಸಾಗಿಸುವುದೇ ಕಷ್ಟಕರವಾಗಿದೆ. ಒಂದು ಹೊತ್ತಿನ ಊಟಕ್ಕೂ ಪರತಾಡುತ್ತಿದ್ದಾರೆ. ಒಂಜಿ 5 ವರ್ಷದ ಬ್ರೆಸ್ಟ್ ಕ್ಯಾನ್ಸರ್ ಆದಿತ್ತಲು ಐಕ್ ಸುಮಾರು ಒಂಜಿ 4-5 ಲಕ್ಷ ಮುಟ್ಟ ಖರ್ಚಾಂಡು ಐಕ್ ಪೂರ ಇಂಚ ಮಾತ ಸಂಘ ಸಂಸ್ಥೆದಾಗಲು ಪೂರ ಹೆಲ್ಪ್ ಮಲ್ತದು ಪೂರ ಟ್ರೀಟ್ಮೆಂಟ್ ಅದು ಅಂತ ಹುಷಾರಾಯ ಹೇಳ್ಬೇಕನ್ನ ಒಂದು ಬ್ಲೀಡಿಂಗ್ ಪೂರ ಜಾಸ್ತಿ ಅನ್ಪಂದು ಗರ್ಭಕೋಶ ದೆತ್ತೇರು ಅದಕ್ಕೆ ಪೋಯಿ ವರ್ಷದಿಂಚಿ ಕೂಡ ವೇಜಾಗಡು ಕೂಡ ಮಸ್ತ್ ಒಂದು ರಿಪೀಟ್ ಒಂದೇ ಸೀಕೆ ಕ್ಯಾನ್ಸರೇ ಅದು ಕೈಕಲ ಕೆಲವು ಪೂರ ಖರ್ಚಾದು ಈ ವರ್ಷ ಕೂಡ ಮಂಡೆಡು ಬೆರಿಟು ಮೂಜಿ ಕಡೆಟು ಆ ಒಂದು 6 ಲಕ್ಷ ಆಪನೊಂದು ಪಂಡಿರು ಡಾಕ್ಟ್ರು ಅಂಚ ಊರ್ದಕ್ಕೂ ಪೂರ ಸೇರ್ದೆ ಎಂಕ್ ಮಸ್ತ್ ಹೆಲ್ಪ್ ಮಾಡ್ತದೆ ಅನ್ನು ಈ ತೆಟ್ಟುಲ್ಲ ಬಕ್ಕ ಎಂಕಿತ್ತೆ ಬೆಂಡ್ರೆಲ್ಲ ದಾಲ ಒಂದು. ಮಲ್ಲಿಕಾ ದೇವಾಡಿಗ ಅವರು ಬೀಡಿ ಕಟ್ಟಿ ಜೀವನ ಸಾಗಿಸುತ್ತಿದ್ರು. ಇದೀಗ ಈ ಕಾಯಿಲೆ ಬಂದ ಮೇಲೆ ವೈದ್ಯರ ಸೂಚನೆಯ ಮೇರೆಗೆ ಬೀಡಿ ಕಟ್ಟುವುದನ್ನ ಕೂಡ ನಿಲ್ಲಿಸಿದ್ದಾರೆ. ಇದೀಗ ಆದಾಯದ ಮೂಲವಿಲ್ಲದೆ ಈ ಬಡ ಕುಟುಂಬ ಕಂಗಾಲಾಗಿದೆ. ಈಗ ಅವರಿಗೆ ಮೆದುಳಿನ ಕ್ಯಾನ್ಸರ್ ರೋಗವು ಬಂದಿರುವುದರಿಂದ ಅವರ ಮುಂದಿನ ಚಿಕಿತ್ಸೆಗಾಗಿ ಸುಮಾರು 6 ರಿಂದ 7 ಲಕ್ಷ ರೂಪಾಯಿ ಆಗಬಹುದೆಂದು ವೈದ್ಯರು ಸೂಚಿಸಿದ್ದಾರೆ. ಈ ಮೊತ್ತವನ್ನು ಭರಿಸುವುದು ಮತ್ತು ದೈನಂದಿನ ಖರ್ಚು ವೆಚ್ಚಗಳನ್ನು ಪೂರೈಸುವುದು ಈ ಕುಟುಂಬಕ್ಕೆ ಅಸಾಧ್ಯವಾಗಿದೆ. ಇನ್ನು ಇವರ ಕತೆ ಹೀಗಾದ್ರೆ ಇವರ ಮಗ ಆಟಿಸಂ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ಪತಿಯ ಆಸರೆಯಿಲ್ಲದೆ ಇವರು ಆರ್ಥಿಕವಾಗಿ ಅಶಕ್ತರಾಗಿದ್ದಾರೆ. ಡಾಕ್ಟ್ರ್ ಎಂಕ್ ಬೀಡಿ ಕಟ್ಟೋಚಿಂದ ಬಂದಿತ್ತೇರ ಆಂಡಲೆಯನ್ ಎನ್ನ ಜೀವನಗೋಸ್ಕರ ಕಟ್ಟಿ ಬಕ್ಕ ಎಂಕೊಂಜಿ ಹುಷಾರದಂತಿನ ಬಾಲೆಲ್ಲ ಉಂಡು ಆಟಿಸಮ್ ಕಾಯಿಲೆದ ಐಕ್ಲ ಅವೇ ಶಾಲೆಗೆ ಪಾಡ್ರೆ ಇಂಡ ಸಾಧ್ಯ ಒಂದೇ ಗೌರ್ಮೆಂಟ್ ಶಾಲೆ ಮೂರು ಪಟ್ಪಣ ಮುರುಡು ಪಾಡೊಂದಿಲ್ಲ ಬಕ್ಕ ಎಂಕೊಂಜಿ ಪ್ರಾಯತಿನ ಎನ್ನ ಅಮ್ಮಲ್ಲೇರು ಆರ್ಲೈನ್ ಒಟ್ಟುಗುಲ್ಲೇರು 3 ವರ್ಷ ಹೊಡ್ದು ಇಲ್ಲುಲ ಬೂರ್ದು ಎಂಕುಲೊಂಜಿ ಬಾಡಿಗೆದಿಲ್ಲಾಗ ಬೈದ ಆ ಕುಲ್ಲ ಇತ್ತು ಎಂಕುಲೆಗೆ ಒಂಜರ ವರ್ಷ ಅರ್ದಿಂಚಿ ಬಾಡಿಗೆಲ್ಲ ಪೂರ ದೆತೊಂದು ಇಜ್ಜೇರು ಅಂಚ ಎಂಕ್ ಇತ್ತೆ ಮಸ್ತ್ ಕಷ್ಟ ಆ ಒಂದುಂಡು ಊರ್ದಕಲ್ನ ಎಲ್ಪುಡೆ ಅನ್ನು ಇತ್ತೆ ಜೀವನ ದೆತ್ತೊಂದುಲ್ಲ. ಈ ಮಾರಕ ರೋಗದಿಂದ ಬಳಲುತ್ತಿದ್ದ ಈ ಬಡ ಕುಟುಂಬಕ್ಕೆ ಮನೆಯು ಮುರಿದು ಬಿದ್ದು ಬಾಡಿಗೆ ಮನೆಯಲ್ಲಿ ವಾಸವಿದ್ದಾರೆ. ಕಳೆದ 3 ವರ್ಷದ ಹಿಂದೆ ಮನೆ ಮುರಿದು ಬಿದ್ದಿದೆ. ಮಾತ್ರವಲ್ಲದೆ ಮಲ್ಲಿಕಾ ದೇವಾಡಿಗ ಅವರ ತಾಯಿಯು ಇವರ ಜೊತೆ ವಾಸವಿದ್ದಾರೆ. ಊರಿನವರು ಮತ್ತು ಸಂಘ ಸಂಸ್ಥೆಗಳ ಸಹಾಯದಿಂದ ಇದುವರೆಗೆ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಇನ್ನು ಮುಂದೆ ಹೇಗೆ ಜೀವನ ಸಾಗಿಸುವುದು ಎಂಬ ಚಿಂತೆ ಈ ಕುಟುಂಬಕ್ಕೆ ಕಾಡತೊಡಗಿದೆ. ಮಸ್ತ್ ಖರ್ಚುಂಡಲೇಕ್ ಮಸ್ತ್ ಖರ್ಚು ಇಂಜೆಕ್ಷನ್ಗಳು ಮರತು ಗೈಕನಕ್ಕೆ ಮಸ್ತ್ ಖರ್ಚುಂಡು ಈ ತೋರ್ಸೊಂಜಿ ಮಲ್ತೊಂದುಲ್ಲಾಲು ಬಕ್ಕ ಇಲ್ಲದ ದಿನ ತುಪ್ಪನೆಲ್ಲ ಭಾರಿ ಕಷ್ಟ ಅಲ್ಲ ದುಮ್ಮುಂಡೊಂಜಿ ಬೀಡಿ ಕಟ್ಟದನ್ನೆಲ್ಲ ಎಂಚನೆಲ್ಲ ಮಲ್ತಂದು ಆ ಪೊನ್ನು ದೆತ್ತೊಂತುಂಡು ಇತ್ತ ಬೀಡಿ ಕಟ್ಟೆಲ್ಲ ಆಪುಜ್ಜಿಗೆ ಅಲ್ಲಿಗೆ ಕುಲ್ಲೆರಲ್ಲ ಆಪುಜಿಗೆ ಅಂಚಾದ ನೀರಾಗರ ತಗೊಬ್ಬರ ಸಮಾಲ್ದು ಎಂಚೆಲ್ಲ ದಿನ ತೊಂದ್ರೆ ತಿನ್ಪಿನೆಲ್ಲ ಉಲ್ಲ ಎಲ್ಲರೂ ಒಣಸಲೆಲ್ಲ ಒಂಜಿ ಬರ್ತು ಒಣಸಲ ಅಲ್ಲಿಗೆ ಭಾರಿ ಕಷ್ಟ ಮರ್ದು ಗೊಲ್ತು ಕೊರ್ಪಿನಿ ಒಣಸಿಗೆ ಎಂಜಿನ ಕನಪಿನಿ ಬಂದು ಅಲೆಗೆತ್ತೆ ಮಂಡೆ ಪೋಪುಜಿ ಅಂಚದನ್ನು ಭಾರಿ ಕಷ್ಟೊಡಲ್ಲ ಅಲ್ಲಿ ಅಂಚನೆ ಅಲ್ಲ ಇಲ್ಲಿ ತಿನ್ನೆಲ್ಲ ಬೂರ್ದು ಪೋತುಂಡು ಈತ ಬಾಡದೆಲ್ಲ ಪುನಃ ಬಾಡದ ಹಾಕುಲ್ಲ 2 ವರ್ಷದ ಬಾಡದೊಂದು ಇಜ್ಜೇರಿಗೆ ಅಂಚದು ಪುನಃ ಗೆತ್ತೆ ಅಲ್ಲಿಗೆ ಬಾಡೆ ಆ ಇಲ್ಲೊಂಜಿ ಬೂರ್ದಿನ ಇಲ್ಲೊಂದು ಅದನ್ನೆಲ್ಲ ಒಂಜಿ ಆ ಇಲ್ಲೊಂಜಿ ಎಲ್ಲಿ ಒಂಜಿ ಇಲ್ಲು ಕಟ್ಟದು ಕೊರ್ಕೊಂಬಂದು ಮಾತೆಲ್ಲ ಊರ್ದಕುಲು ಕೂರ್ದು ನಮ್ಮ ಮಾತೆಲ್ಲ ಕೋರ್ದು ಒಂಜಿ ಅಲ್ಲಿಗೆ ಮಲ್ತು ಕೊರ್ಕ ಬಂದು ನಮ್ಮ ಹೆಣ್ಣು ಅವ ಪ್ರಯತ್ನ ಮಾತೆಲ್ಲ ಮಲ್ಪುಗ
ಮಲ್ಲಿಕಾ ದೇವಾಡಿಗ ಅವರ ಕುಟುಂಬಕ್ಕೆ ಬರ ಸಿಡಿಲಿನಂತೆ ಒಕ್ಕರಿಸಿದ ಕಾಯಿಲೆಯಿಂದಾಗಿ ನಲುಗಿ ಹೋಗಿದ್ದಾರೆ. ಪ್ರತಿದಿನ ಔಷಧಕ್ಕಾಗಿ ತುಂಬಾ ಹಣ ವ್ಯಯವಾಗುತ್ತಿದೆ. ಆದ್ದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಈ ಕುಟುಂಬಕ್ಕೆ ಸಹೃದಯಿ ದಾನಿಗಳು ಆರ್ಥಿಕ ಸಹಾಯವನ್ನ ನೀಡಬೇಕಾಗಿದೆ. ವಿಳಾಸ: ಶ್ರೀಮತಿ ಮಲ್ಲಿಕಾ ದೇವಾಡಿಗ, ರಾಧಾ ದೇವಾಡಿಗ, ಪಡುತೋಟದ ಮನೆ, ಪಡುಪಣಂಬೂರು, ಗ್ರಾಮ ಹಳಿಯಂಗಡಿ. ಬ್ಯಾಂಕ್ ವಿವರ: ಮಲ್ಲಿಕಾ ದೇವಾಡಿಗ, ಕೆನರಾ ಬ್ಯಾಂಕ್, ಹಳಿಯಂಗಡಿ ಬ್ರಾಂಚ್. ಖಾತೆ ಸಂಖ್ಯೆ 063110009752. IFSC ಕೋಡ್ CNRP 0000637. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ: ಮಲ್ಲಿಕಾ 9535434276, ನವೀನ್ 8277881133. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.